ಬಿರಿಯಾನಿ ಅಂದರೆ ತುಂಬ ಇಷ್ಟನಾ? ಬಿರಿಯಾನಿ ಪೌಡರ್ ಇಲ್ಲದೆ ಕೂಡ ರುಚಿಯಾದ ಬಿರಿಯಾನಿಯನ್ನು ಸುಲಭವಾಗಿ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ, ಹೇಗಿದ್ರಲ್ಲ? ಇವತ್ತೊಂದು ನನ್ನ ತುಂಬ ಇಷ್ಟದ ರೆಸಿಪಿಯನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ನನಗೆ ಬಿರಿಯಾನಿ ಅಂತಂದರೆ ತುಂಬ ಇಷ್ಟ. ಬಟ್ ನಾನು ಹೊರಗಡೆ ಹೋಟೆಲ್ಗಳಲ್ಲಿ ಅಥವಾ ಹೋಟೆಲಿಂದ ತಂದು ಬಿರಿಯಾನಿ ತಿನ್ನೋದಕ್ಕಿಂತ ಮನೆಯಲ್ಲೇ ಜಾಸ್ತಿ ಮಾಡ್ಕೊತೀನಿ. ಅದು ತುಂಬಾ ಸುಲಭವಾಗಿ ಮಾಡ್ಕೊತೀನಿ. ನಂತರನೇ ಬಿರಿಯಾನಿ ತುಂಬ ಇಷ್ಟ ಅನ್ನೋರಿಗೆ, ಹಾಗೆಯೇ ಮನೆಯಲ್ಲಿ ಮಾಡ್ಕೊಂಡು ಆಗಾಗ ತಿನ್ನೋದಕ್ಕೆ ತುಂಬ ಕಷ್ಟ ಅನ್ನೋರಿಗೆ ಒಂದು ತುಂಬಾ ಸಿಂಪಲ್ ಆಗಿರುವಂಥ ಸುಲಭವಾಗಿರುವಂಥ ರೆಸಿಪಿಯನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಈ ಬಿರಿಯಾನಿನ ಮಾಡೋದಕ್ಕೆ ನಮಗೆ ಬಿರಿಯಾನಿ ಪೌಡರ್ ಆಗಲಿ, ಧನಿಯಾ, ಜೀರಿಗೆ ಪೌಡರ್ ಆಗಲಿ ಅಥವಾ ಕೊತ್ತಂಬರಿ ಬೀಜದ ಪುಡಿ ಆಗಲಿ ಯಾವುದೂ ಬೇಕಾಗಿಲ್ಲ. ತುಂಬ ಸಿಂಪಲ್ ಆಗಿ, ತುಂಬಾ ಸುಲಭವಾಗಿ ಮತ್ತು ತುಂಬಾ ರುಚಿಯಾಗಿ ಮಾಡ್ಬೋದು. ಒಂದ್ಸರಿ ನೀವು ಈ ಬಿರಿಯಾನಿಯ ಟೇಸ್ಟ್ ಹತ್ತಿದ್ರೆ ಇದೆಯಲ್ವ, ಅಥವಾ ಇದನ್ನ ಮಾಡಲಿಕ್ಕೆ ಕಲ್ತ್ಕೊಂಡ್ರೆ ಆಗಾಗ ಮಾಡ್ಕೊಂಡು ತಿಂತೀರ, ಅಷ್ಟು ಸುಲಭವಾಗಿದೆ ರೆಸಿಪಿ. ಇದನ್ನ ಅಂಬೂರು ಬಿರಿಯಾನಿ ಅಂತ ಕೂಡ ಕರೀತಾರೆ. ಒಂದ್ಸರಿ ನಾನು ಇದರ ರೆಸಿಪಿ ಹಾಕಿದ್ದೆ, ಬಟ್ ತುಂಬ ಜನ ಏನು ಇದನ್ನ ನೋಡಿಲ್ಲ. ತುಂಬ ಜನ ಮತ್ತೆ ಕೂಡ ನನ್ನ ಹತ್ರ ಬಿರಿಯಾನಿ ಸಿಂಪಲ್ ಆಗಿರುವಂಥ ಬಿರಿಯಾನಿ ರೆಸಿಪಿ ಕೇಳಿದ್ರು. ಅವರಿಗೋಸ್ಕರ ಈ ವಿಡಿಯೋನ ಹಾಕ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಹಾಗೆ ಇನ್ನೊಂದು ಏನು ಅಂತಂದರೆ, ಫಸ್ಟ್ ಟೈಮ್ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನನ್ನ ಚಾನೆಲಲ್ಲಿ ಒಳ್ಳೊಳ್ಳೆಯ ರೆಸಿಪಿಗಳು, ಕಿಚನ್ ಟಿಪ್ಸ್ಗಳು ತುಂಬ ಇದೆ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ನನ್ನ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. 1 kg ಚಿಕನ್ ಮತ್ತು 1 kg ರೈಸಿಗೆ ಪರ್ಫೆಕ್ಟಾಗಿ ಈ ರೆಸಿಪಿಯನ್ನು ನಾನು ಹೇಳ್ಕೊಡ್ತಾ ಇದ್ದೇನೆ. ಬಿರಿಯಾನಿ ಮಾಡೋಕ್ಕಿಂತ ಮುಂಚೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಇಟ್ಕೊಂಡಿದ್ದೇನೆ. ನೀವು ಮೊದಲಿಗೆ ಎಲ್ಲದನ್ನು ತಯಾರು ಮಾಡ್ಕೊಳ್ಳಿ, ಆವಾಗ ನಮಗೆ ಸುಲಭವಾಗಿ ಬಿರಿಯಾನಿನ ಮಾಡ್ಬೋದು. ನೋಡಿ, 1 kg ಚಿಕನ್. ಈ ಚಿಕನನ್ನು ನೀವು ಬಿರಿಯಾನಿ ಮಾಡಲಿಕ್ಕೆ ಅಂತಲೇ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡು ಬರಬೇಕು. ಯಾಕಂತಂದರೆ ಬಿರಿಯಾನಿಗೆ ಸ್ವಲ್ಪ ದೊಡ್ಡ ಪೀಸ. 1 kg ಚಿಕನಿಗೆ ಅರ್ಧ kgಯಷ್ಟು ಈರುಳ್ಳಿ ಬೇಕಾಗುತ್ತೆ, ಅರ್ಧ kgಯಷ್ಟು ಟೊಮೆಟೊ, ಎರಡನ್ನೂ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. 1 kg ಜೀರಾ ಸಾಂಬಾರ್ ರೈಸ್ ಅಂತ ಸಿಗುತ್ತೆ. ಇದೇ ರೈಸನ್ನು ತಗೊಂಡು ಮಾಡಿದ್ರೇ ಈ ಬಿರಿಯಾನಿ ಪರ್ಫೆಕ್ಟ್ ಆಗೋದು. ಜೀರಾ ಸಾಂಬಾರ್ ರೈಸ್. ಬಿರಿಯಾನಿ ಮಾಡೋದಕ್ಕಿಂತ ಮುಂಚೆ ಈ ರೈಸನ್ನು ಒಂದು ಬೌಲಿಗೆ ಹಾಕಿ ಅಥವಾ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ನೀರನ್ನು ಹಾಕಿ ಒಂದು 20 ನಿಮಿಷ ನಾವು ನೆನೆ ಹಾಕಿ ಇಡಬೇಕು. ಅಂದರೆ ನಾವು ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡ್ತೀವಲ್ವ, ಅದಕ್ಕಿಂತ ಮುಂಚೆ 20 ನಿಮಿಷ ಮುಂಚೆ ಅಕ್ಕಿಯನ್ನು ನೀರಲ್ಲಿ ನೆನೆ ಹಾಕಲಿಕ್ಕೆ ಇಟ್ಬೇಡಿ. ಈಗ ಬಿರಿಯಾನಿನ ಸ್ಟಾರ್ಟ್ ಮಾಡೋಣ. ಸ್ಟವ್ ಮೇಲೆ ಒಂದು ದಪ್ಪ ತಳದ ಅಗಲ ಪಾತ್ರೆಯನ್ನು ಇಟ್ಕೊಳ್ಳಿ. ಅದಕ್ಕೆ 1/4 ಲೀಟರಷ್ಟು ಕುಕ್ಕಿಂಗ್ ಆಯಿಲ್ ಹಾಕೊತಾ ಇದ್ದೇನೆ. 1 kg ಬಿರಿಯಾನಿಗೆ 1/4 ಲೀಟರಷ್ಟು ಆಯಿಲ್ ಬೇಕಾಗುತ್ತೆ. ಅರ್ಧ kgಯಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಲ್ವ, ಅದನ್ನ ಹಾಕೊತಾ ಇದ್ದೇನೆ. ಹಾಕ್ಕೊಂಡು ಈರುಳ್ಳಿನ ಉರಿ ಜಾಸ್ತಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಈರುಳ್ಳಿನ ಫ್ರೈ ಮಾಡ್ತಾ ಇರುವಾಗಲೇ ಇನ್ನೊಂದು ಸ್ಟವ್ ಮೇಲೆ 2.5 ಲೀಟರ್ ನೀರು, 1 kg ರೈಸಿಗೆ 2.5 ಲೀಟರ್ ನೀರನ್ನು ಆ ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಬಿಟ್ಟು ಬಿಸಿ ಆಗಲಿಕ್ಕೆ ಇಟ್ಬಿಡಿ. ಕಮ್ಮಿ ಉರಿಲಿ ಇಟ್ಬಿಟ್ಬಿಡಿ, ಯಾಕಂತಂದರೆ ಈರುಳ್ಳಿ ಎಲ್ಲ ಫ್ರೈ ಆಗೋಷ್ಟೊತ್ತಿಗೆ ಅದು ಕುದಿತಾ ಇರಲಿ. ಈಗ 2 ಗ್ರಾಮಷ್ಟು ಚಕ್ಕೆ, 2 ಗ್ರಾಮಷ್ಟು ಲವಂಗ, 2 ಗ್ರಾಮಷ್ಟು ಏಲಕ್ಕಿ, ಇದು 1 kg ಬಿರಿಯಾನಿಗೆ. ಇಷ್ಟನ್ನು ನಾವು ಹಾಕೋಬೇಕು. 200 ಗ್ರಾಮಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಅಥವಾ 100 ಗ್ರಾಮಷ್ಟು ಶುಂಠಿ ಪೇಸ್ಟ್, 100 ಗ್ರಾಮಷ್ಟು ಬೆಳ್ಳುಳ್ಳಿ ಪೇಸ್ಟ್, ಎರಡು ಸೇರಿ 200 ಗ್ರಾಮಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 kg ಬಿರಿಯಾನಿಗೆ ಹಾಕೋಬೇಕು. ಈರುಳ್ಳಿ ಅರ್ಧ ಫ್ರೈ ಆದ ನಂತರ ಹಾಕೊಳ್ಳಿ, ಅಥವಾ ಈರುಳ್ಳಿ ಒಂದು 75% ಫ್ರೈ ಆಗಿರಬೇಕು, ಅದಾದ ನಂತರ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ನಂತರ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೋಬೇಕಂದ್ರೆ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇವಾಗ ನೋಡಿ, ಒಂದು 3 ಚಮಚದಷ್ಟು ಮೆಣಸಿನ ಪೇಸ್ಟ್, ಒಣ ಮೆಣಸನ್ನು ಸ್ವಲ್ಪ ಹುರಿದ್ಬಿಟ್ಟು ಅದನ್ನು ನೀರು ಹಾಕಿ ರುಬ್ಬಿಬಿಟ್ಟು ಪೇಸ್ಟ್ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ, ಅದನ್ನ ಹಾಕ್ಕೊತಾ ಇದ್ದೇನೆ. 3 ಚಮಚದಷ್ಟು ಮೆಣಸಿನ ಪೇಸ್ಟ್, 1.5 ಚಮಚದಷ್ಟು, 1.5 ಟೇಬಲ್ ಸ್ಪೂನಷ್ಟು ಉಪ್ಪು. ಈ ಒಣಮೆಣಸಿನ ಪೇಸ್ಟ್ ಕೂಡ ಅಷ್ಟೇ ಟೇಬಲ್ ಸ್ಪೂನ್ ಲೆಕ್ಕದಲ್ಲಿ ನಾನು ಹೇಳಿರೋದು. ಇಂಗ್ರೀಡಿಯೆಂಟ್ ಅದು ಎಲ್ಲ ಪರ್ಫೆಕ್ಟ್ ಲಿಸ್ಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಒಣಮೆಣಸಿನ ಪೇಸ್ಟನ್ನು ಹಾಕಿದ ನಂತರ ನೀಟಾಗಿ 1 ನಿಮಿಷ ಇದನ್ನ ಫ್ರೈ ಮಾಡ್ಕೋಬೇಕು. ಈಗ ಅರ್ಧ kgಯಷ್ಟು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. 1 kg ಬಿರಿಯಾನಿಗೆ ಅರ್ಧ kgಯಷ್ಟು ಟೊಮೆಟೊ. ಇದೇ ಅಂಬೂರು ಬಿರಿಯಾನಿಯ ಸ್ಪೆಷಲ್. ಆ್ಯಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಮೆತ್ತಗಾಗೋ ತನಕ ನಾವಿದನ್ನ ಫ್ರೈ ಮಾಡ್ತಾ ಇರಬೇಕು. ನೋಡಿ, ಈ ಥರ ಮೆತ್ತಗಾಗಬೇಕು. ನೋಡ್ತಾ ಇದ್ದೀರಲ್ವ, ಈ ಹದಕ್ಕೆ ಬರಬೇಕು. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಟೊಮೆಟೊ ಬೆಂದಾದ ನಂತರ ಇವಾಗ ಒಂದು 1/4 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ತೊಳೆದುಕೊಂಡು ಫ್ರೆಶ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಹಾಗೆಯೇ 1/4 ಕಟ್ಟಷ್ಟು
ಪುದೀನ ಸೊಪ್ಪು. ಇಲ್ಲದಿದ್ದರೆ ನೀವು ಚಿಕ್ಕ ಬೌಲಲ್ಲಿ ತಗೊಳ್ಳೋದಾದರೆ ಒಂದು ಮುಷ್ಟಿಯಷ್ಟು ಅಂತ ಹೇಳ್ಬೋದು, ಒಂದು ಫುಲ್ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಫುಲ್ ಮುಷ್ಟಿಯಷ್ಟು ಪುದೀನ ಸೊಪ್ಪು ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕು, ತುಂಬ ಸ್ಮ್ಯಾಶ್ ಆಗಬೇಕು. ಎಲ್ಲ ನೀಟಾಗಿ ಮೆತ್ತಗಾದ ನಂತರ ಇವಾಗ 1 kg ಚಿಕನ್ ಇದೆಯಲ್ವ ಅದನ್ನ ಹಾಕೊತಾ ಇದ್ದೇನೆ. ಅದನ್ನ ಹಾಕ್ಕೊಂಡು ಉರಿಯನ್ನು ಜಾಸ್ತಿ ಇಟ್ಕೊಳ್ಳಿ, ಬಟ್ ಕೈ ಆಡಿಸೋದನ್ನು ಬಿಡಬೇಡಿ. ನೀಟಾಗಿ ಒಂದು 3 ನಿಮಿಷ, ಅಟ್ಲೀಸ್ಟ್ 2 ರಿಂದ 3 ನಿಮಿಷ ಈ ಮಸಾಲದಲ್ಲಿ ಈ ಚಿಕನನ್ನು ನಾವು ಫ್ರೈ ಮಾಡ್ತಾ ಇರಬೇಕು. ಚಿಕನ್ ಬೇಯಬೇಕು, ಅಂದರೆ 50% ಅಷ್ಟು ಬೇಯಬೇಕು. ಅದಾದ ನಂತರ 1/4 ಲೀಟರಷ್ಟು ಮೊಸರು, 250 ml ಅಷ್ಟು ಮೊಸರನ್ನು ಹಾಕ್ಕೊಳ್ಳಿ. ಮೊಸರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕಿದ ನಂತರ 1 ನಿಮಿಷ ಮೀಡಿಯಮ್ ಉರಿ ಇಟ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳಿ. ಅರ್ಧ ಲಿಂಬೆ ರಸ, ಮೊಸರು ಮತ್ತು ಲಿಂಬೆ ರಸ ಹಾಕುವಾಗ ಉರಿಯನ್ನು ಕಮ್ಮಿ ಇಟ್ಕೊಳ್ಳಿ, ಅಂದರೆ ಮೀಡಿಯಮ್ ಇಟ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ 600 ml ಅಂದರೆ 600 ml ನೀರನ್ನು ನಾವು ಹಾಕಬೇಕಾಗುತ್ತೆ. 1 kg ಚಿಕನ್ಗೆ 600 ml ಇಷ್ಟೇ ಮೆಷರ್ಮೆಂಟಲ್ಲಿ ಹಾಕಬೇಕು. ನೀರನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡಿ ಆದ ನಂತರ ಒಂದು ಮುಚ್ಚಳನ್ನು ಮುಚ್ಚಿಟ್ಬಿಟ್ಟು 2 ರಿಂದ 3 ನಿಮಿಷ ಬಿಡೋಣ. ಅಷ್ಟೊತ್ತಿಗೆ ನೀರು ನೋಡಿ ಕುದಿದಿರುತ್ತೆ. ಇನ್ನೊಂದು ಸ್ಟವಲ್ಲಿ ನೀರು ಇಟ್ಟಿದ್ದೀವಲ್ವ ಅದು ಕುದಿದಿರುತ್ತೆ. ನೀರು ಕುದೀತಾ ಇರುವಾಗ ನಾವು ನೆನೆ ಹಾಕಿರುವಂಥ ರೈಸನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನೀರನ್ನು ಬಸಿದ್ಬಿಟ್ಟು ಹಾಕೋಬೇಕು. 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕೋಬೇಕು. ಬಿಸಿ ನೀರಿಗೆ ಈ ರೈಸನ್ನು ಹಾಕಿಬಿಟ್ಟು ಬರೀ 2 ನಿಮಿಷ ಬಿಡಬೇಕು ಅಷ್ಟೇ. ಅದು ಬೇಯದೇ ಇರಲಿ, ಅದರದ್ದು ಟೆನ್ಷನ್ ಬೇಡ. ಜಸ್ಟ್ 2 ನಿಮಿಷ ಬಿಟ್ಬಿಟ್ಟು ಅದಾದ ನಂತರ ಅದನ್ನ ಒಂದು ಪಾತ್ರೆಯಲ್ಲಿ ಸೋಸ್ಕೋಬೇಕು, ಅಂದರೆ ನೀರನ್ನು ಫಿಲ್ಟರ್ ಮಾಡ್ಕೋಬೇಕು ಈ ಥರ. ಅಷ್ಟೊತ್ತಿಗೆ 2 ನಿಮಿಷ ನಾವು ಚಿಕನನ್ನು ಮುಚ್ಚಿಟ್ಟು ಬೇಯಿಸಿದ್ದೀವಲ್ವ, ಆಲ್ಮೋಸ್ಟ್ ಒಂದು 75% ಅಷ್ಟು ಇವಾಗ ಚಿಕನ್ ಬೆಂದಿರುತ್ತೆ. ಬಿಸಿ ಇರುವಾಗಲೇ ರೈಸನ್ನು ಈ ಚಿಕನ್ಗೆ ಈ ಥರ ಮಿಕ್ಸ್ ಹಾಕೋಬೇಕು. ನೀವು ರೈಸ್ ಹಾಕೋಷ್ಟೊತ್ತಿಗೆ ಈ ಚಿಕನ್ಗೆ ಹಾಕಿದ್ವಲ್ವ ನೀರು ಅದು ಸಮ ಇರಬೇಕು ನೋಡಿ ಈ ಥರ. ಆಲ್ಮೋಸ್ಟ್ ನಮ್ಮದು ಬಿರಿಯಾನಿ ಪ್ರೋಸೆಸ್ 75% ಕಂಪ್ಲೀಟ್ ಆಯಿತು. ಏನು ಸ್ವಲ್ಪ ಹೊತ್ತು. ಈಗ ಒಂದು ಮುಚ್ಚಳನ್ನು ಮುಚ್ಚಿಟ್ಬಿಡಿ. ಅದರ ಮೇಲೆ ಏನಾದರೂ ಒಂದು ಭಾರ ಇಟ್ಬಿಡಿ, ಯಾವುದಾದ್ರೂ ದಪ್ಪ ಪಾತ್ರೆ ಅಥವಾ ಏನಾದರೂ ಒಂದು ಭಾರನ ಇಟ್ಬಿಟ್ಟು ಉರಿಯನ್ನು ಕಮ್ಮಿ, ತುಂಬ ಸಿಮ್ಮಲ್ಲ, ಒಂಚೂರು ಸಿಮ್ಗಿಂತ ಸ್ವಲ್ಪ ಜಾಸ್ತಿ ನೋಡಿ ಇಷ್ಟು ಇಟ್ಬಿಟ್ಟು 15 ನಿಮಿಷ ಸ್ಟೀಮಲ್ಲಿ ಬೇಯಲಿಕ್ಕೆ ಬಿಡಬೇಕು. 15 ನಿಮಿಷ ಅಷ್ಟೊತ್ತಿಗೆ ನಿಮಗೆ ಸೈಡಲ್ಲೆಲ್ಲ ಹೊಗೆ ಹೋಗೋದು ಕಾಣಿಸುತ್ತೆ ನೋಡಿ. ಭಾರನ ತೆಗೆದ್ಬಿಡ್ಬೋದು. ಕರೆಕ್ಟಾಗಿ 15 ನಿಮಿಷ ನಾವು ಸಿಮ್ಮಲ್ಲಿ ಬೇಯಿಸಬೇಕು. 15 ನಿಮಿಷ ಆದ ನಂತರ ಸ್ಟವನ್ನು ಬಂದ್ ಮಾಡಿಬಿಡಿ. ಓಪನ್ ಮಾಡಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ರೈಸ್ ಮತ್ತು ನೀರು ಕರೆಕ್ಟಾಗಿ ಇಂಗ್ಬಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಈಗ ಏನು ಮಾಡಬೇಕು ಅಂತಂದರೆ ಇದು ಫೈನಲ್ ಸ್ಟೆಪ್. ಒಂದ್ಸರಿ ಚೂರು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆದ ನಂತರ ಈ ಪಾತ್ರೆನ ಮತ್ತೆ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಹಾಗೇ ಬಿಟ್ಬಿಡಿ. ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಬಿಟ್ಟು 5 ನಿಮಿಷ ಬಿಟ್ಬಿಡಿ. ಪರ್ಫೆಕ್ಟ್ ಆಗಿರುವಂತಹ ಸೂಪರ್ ಆಗಿರುವಂತಹ ಅಂಬೂರು ಬಿರಿಯಾನಿ ರೆಡಿ. ಯಾರಿಗಾದರೂ ಬಿರಿಯಾನಿ ಸೆಂಟರ್ ಓಪನ್ ಮಾಡಿಕೊಂಡು ಬಿರಿಯಾನಿ ಬಿಸ್ನೆಸ್ ಮಾಡ್ಕೋಬೇಕು ಅನ್ನೋರಿಗೆ ಇದು ಪರ್ಫೆಕ್ಟ್ ರೆಸಿಪಿ. ಇಷ್ಟೊಂದು ಪರ್ಫೆಕ್ಟ್ ಆಗಿರುವಂಥ ಅಂಬೂರು ಬಿರಿಯಾನಿ ರೆಸಿಪಿ ನಿಮಗೆ ತುಂಬ ಕಷ್ಟ ಸಿಗುತ್ತೆ. ಆ್ಯಕ್ಚುಲಾಗಿ ನಾನು ಇದನ್ನ ಒಂದು ತಮಿಳು ಚಾನಲಲ್ಲಿ ರೆಫರ್ ಮಾಡಿರುವಂಥದ್ದು. ಆ ಚಾನೆಲ್ ಹೆಸರು ಮರ್ತೋಯ್ತು, ಬಟ್ ಆ ಚಾನೆಲಲ್ಲಿ ಬರೀ ಬಿರಿಯಾನಿ ರೆಸಿಪೀಸ್ ಇದೆ. ಅವ್ರದ್ದು ತುಂಬ ಬಿರಿಯಾನಿ ರೆಸಿಪೀಸ್ನ ನಾನು ಟ್ರೈ ಮಾಡಿದ್ದೇನೆ. ತುಂಬಾ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಕೂಡ ಅಷ್ಟೇ 2-3 ಸರಿ ಮಾಡಿದ್ದೇನೆ, ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇಷ್ಟೇ. ಇನ್ನೊಂದು ಸರಿ ಎಲ್ಲ ಅಂದರೆ ಇಂಗ್ರೀಡಿಯೆಂಟ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ರೆಸಿಪಿನ ನೋಡಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಎಲ್ರಿಗೂ.